ತ್ರಯೇಕ ದೇವರ ಅತಿ ಸರ್ವಶಕ್ತ ಹಾಗೂ ಶ್ರೀನಾಮವನ್ನು ನಾವು ಜಪಿಸುತ್ತಾ ಈ ಬಲಿಪೂಜೆಯನ್ನು ಭಕ್ತಿ ಭಾವದಿಂದ ಆರಂಭಿಸೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಬಾಲಯೇಸುವಿನ ವಾರ್ಷಿಕ ಮಹೋತ್ಸವಕ್ಕೆ ಸಿದ್ಧತೆಯ 7ನೆಯ ದಿನ ಎಂದು ಸಹೋದರ ಸಹೋದರರೇ, ಹೇ ಸರ್ವೇಶ್ವರ, ಅದೆಷ್ಟು ಮಹತ್ತರವಾದದ್ದು ನಿನ್ನ ಸತ್ಯಸಂಧತೆ. ಗ್ರೇಟ್ ಈಸ್ ಯೋರ್ ಫೇತ್ಫುಲ್ನೆಸ್ ಓ ಲಾರ್ಡ್. ಪ್ರಲಾಪಗಳ ಗ್ರಂಥ ಅಧ್ಯಾಯ 3:23. ಪವಿತ್ರಾತ್ಮರ ಫಲಗಳಲ್ಲಿ ಒಂದು ಫಲವಾದಂಥ ಸತ್ಯಸಂಧತೆ ಅಥವಾ ವಿಶ್ವಾಸಾರ್ಹತೆ, ಪ್ರಾಮಾಣಿಕತೆ, ಇದನ್ನು ಇವತ್ತು ನಾವು ಧ್ಯಾನಿಸಲು ಹೊರಟಿದ್ದೇವೆ. ಒಂದು ಕ್ಷಣ ನಾವು ಧ್ಯಾನಿಸೋಣ. ನನ್ನನ್ನು ಅದೆಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಪ್ರಾಗದ ಬಾಲಯೇಸು ಯಾವಾಗಲೂ ಒಂದು ಚಾರಿತ್ರಿಕವಾಗಿ ಯಾರಿಗೋ ನೀಡಿದಂಥ ಒಂದು ವಾಗ್ದಾನ ವಚನ ಇದು. ಒಂದರ್ಥದಲ್ಲಿ ಪ್ರಾಗದ ಬಾಲಯೇಸುವು ತಾನು ನೀಡಿದಂಥ ಈ ವಾಗ್ದಾನ ವಚನವನ್ನು ಅದೆಷ್ಟು ತೆರನಾಗಿ ಪೂರೈಸಿದ್ದಾರೆ. ಬಾಲಯೇಸುವಿನ ಸಮರ್ಪಿತ ಈ ಪುಣ್ಯ ತಾಣವಾಗಿರ್ಬೋದು, ಇನ್ನಿತರ ಪುಣ್ಯಕ್ಷೇತ್ರಗಳಿರ್ಬೋದು, ಅಥವಾ ಪ್ರತಿಯೊಂದು ಧರ್ಮಕೇಂದ್ರ, ಅನೇಕ ಧರ್ಮಕೇಂದ್ರಗಳಲ್ಲಿ ಎಲ್ಲಿ ಬಾಲಯೇಸುವಿನ ಭಕ್ತಿಯನ್ನು ಆಚರಿಸ್ತಾರೋ ಅಲ್ಲಿಯೂ ತನ್ನನ್ನು ಅರಸಿಕೊಂಡು ಬಂದಂತಹ ಬಾಲಯೇಸುವಿನ ಭಕ್ತರಿಗೆ ತಮ್ಮ ಕಷ್ಟ ಸಂಕಷ್ಟಗಳಲ್ಲಿ ಸಾಂತ್ವನವನ್ನು, ಆಂತರಿಕ ಧೈರ್ಯ ಸ್ಥೈರ್ಯವನ್ನು ಬಾಲಯೇಸು ಕರುಣಿಸಿದ್ದಾರೆ. ತಮ್ಮ ವಚನವನ್ನು ಪೂರ್ಣಗೊಳಿಸಿದ್ದಾರೆ. ಅದೆಷ್ಟು ಜನರ ಜೀವನದಲ್ಲಿ ತಾವು ನಿರೀಕ್ಷಿಸಿ ಬೇಡಿದಂಥ ಆ ಕೋರಿಕೆಗಳು ಈಡೇರಿವೆ. ಅದೆಷ್ಟು ಅದ್ಭುತಗಳು, ಪವಾಡಗಳು ಬಾಲಯೇಸುವಿನ ಈ ಭಕ್ತಿಯ ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟಿವೆ. ಹಾಗಾಗಿ ಬಾಲಯೇಸು ನಮಗೆ ನೀಡಿದಂಥ ವಾಗ್ದಾನ, ನನ್ನನ್ನು ನೀನೆಷ್ಟು ಗೌರವಿಸ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಪ್ರೀತಿಸುವೆನು, ತಮ್ಮ ವಚನವನ್ನು ವಚನಕ್ಕೆ ಬದ್ಧರಾಗಿ ಅದನ್ನು ಪೂರೈಸಿದಂಥ ಬಾಲಯೇಸು ಅಥವಾ ಯೇಸು ಕ್ರಿಸ್ತರು ನಮಗೆ ಈ ಒಂದು ಪವಿತ್ರಾತ್ಮರ ಫಲವನ್ನು ಜೀವಿಸಲು ಆದರ್ಶವಾಗಿದ್ದಾರೆ. ಸಹೋದರ ಸಹೋದರರೇ, ನಾವು ನಮ್ಮ ಜೀವನ, ನಮ್ಮ ಹರನ್ಮನಗಳನ್ನು ಪರೀಕ್ಷಿಸೋಣ. ಆ ದೇವರಲ್ಲಿ ಅದೆಷ್ಟು ಸಲ ವಿಶ್ವಾಸದಲ್ಲಿ ನಾವು ಕದಲಿದ್ದೇವೆ. ಕ್ರೈಸ್ತ ವಿಶ್ವಾಸದ ಕರ್ತವ್ಯ ಜವಾಬ್ದಾರಿಗಳಲ್ಲಿ ಅದೆಷ್ಟು ಸಲ ನಾವು ಎಡವಿ ಬಿದ್ದಿದ್ದೇವೆ, ನಾವು ತಪ್ಪಿದ್ದೇವೆ, ತಪ್ಪುತ್ತಾ ಇದ್ದೇವೆ. ಇವನ್ನು ಸ್ಮರಿಸುತ್ತಾ ನಮ್ಮ ಹರನ್ಮನಗಳನ್ನು ಒಂದು ಕ್ಷಣ ಇಣುಕಿ ನೋಡುತ್ತಾ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪವನ್ನು ಪಡಲು ಈ ದಿವ್ಯ ರಹಸ್ಯಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಕ್ಷಣಕಾಲ ಮೌನವಾಗಿ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರರೇ ನಿಮಗೂ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸಕಲ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ಮೇಲೆ ದಯೆ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿ ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Cristo
ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಅತ್ಯಂತ ಪರಿಶುದ್ಧ ನಾಮವನ್ನು ಗೌರವಿಸುತ್ತಿರುವ ನಾವು ಅದರ ಮಾಧುರ್ಯವನ್ನು ಇಹದಲ್ಲಿ ಸವಿಯುವಂತಾಗಲಿ. ಅಂತೆಯೇ ನಮ್ಮ ಸ್ವರ್ಗೀಯ ತಾಯಿನಾಡಿನಲ್ಲಿ ನಾವು ನಿತ್ಯ ಆನಂದದಿಂದ ತುಂಬಿದವರಾಗುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ನಮ್ಮನ್ನಾಳುವ ನಮ್ಮ ಪ್ರಭುವು ನಿಮ್ಮ ಸುಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂತಹವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ನಮ್ಮ ಪೂರ್ವಜರು ದೈವ ಸಮ್ಮತಿಯನ್ನು ಪಡೆದದ್ದು ವಿಶ್ವಾಸದಿಂದಲೇ. ವಿಶ್ವವು ದೇವರ ವಾಣಿಯಿಂದ ಉಂಟಾಯಿತು ಎಂಬುದನ್ನು ಮತ್ತು ಗೋಚರವಾದವುಗಳು ಅಗೋಚರವಾದವುಗಳಿಂದ ಉಂಟಾದವು ಎಂಬುದನ್ನು ವಿಶ್ವಾಸದಿಂದಲೇ ತಿಳಿಯುತ್ತೇವೆ. ವಿಶ್ವಾಸವಿದ್ದುದರಿಂದಲೇ ಹೇಬೇಲನು ಕಾಯಿನನಿಗಿಂತ ಉತ್ತಮವಾದ ಬಲಿಯನ್ನು ದೇವರಿಗೆ ಸಮರ್ಪಿಸಿದನು. ವಿಶ್ವಾಸದಿಂದಲೇ ತಾನು ಸತ್ಪುರುಷನೆಂಬುದು ಸನ್ಮಾನಿತನಾದನು. ಅವನ ಕಾಣಿಕೆ ತಮಗೆ ಸ್ವೀಕೃತವಾಯಿತೆಂದು ದೇವರೇ ಸಾದರಪಡಿಸಿದರು. ಅವನು ಮೃತನಾಗಿದ್ದರೂ ಅವನ ವಿಶ್ವಾಸದ ಮೂಲಕ ಇಂದಿಗೂ ಮಾತನಾಡುತ್ತಿದ್ದಾನೆ. ವಿಶ್ವಾಸವಿದ್ದುದರಿಂದಲೇ ಹನೋಕನು ಮೃತ್ಯುವಿಗೆ ತುತ್ತಾಗದಂತೆ ದೇವರ ಬಳಿಗೆ ಒಯ್ಯಲ್ಪಟ್ಟನು. ದೇವರು ಆತನನ್ನು ಕರೆದು ಕೊಂಡಿದ್ದರಿಂದ ಆತನು ಯಾರಿಗೂ ಕಾಣಸಿಗಲಿಲ್ಲ. ಆತನು ಹೀಗೆ ಒಯ್ಯಲ್ಪಡುವುದಕ್ಕೆ ಮುಂಚೆ ದೇವರಿಗೆ ಮೆಚ್ಚುಗೆಯಾಗಿದ್ದನು ಎಂಬುದಕ್ಕೆ ಸಾಕ್ಷ್ಯಾಧಾರವಿದೆ. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ವಿಶ್ವಾಸವಿದ್ದುದರಿಂದಲೇ ನೋವನ್ನು ಕಾಣದೇ ಇದ್ದ ತನ್ನ ಭವಿಷ್ಯದ ಬಗ್ಗೆ ದೇವರಿಂದ ಮುನ್ನೆಚ್ಚರಿಕೆ ಪಡೆದಾಗ ಅದನ್ನು ಲಕ್ಷ್ಯಕ್ಕೆ ತಂದುಕೊಂಡು ಕುಟುಂಬವನ್ನು ರಕ್ಷಿಸಿಕೊಳ್ಳಲು ನಾವೆಯೊಂದನ್ನು ನಿರ್ಮಿಸಿದನು. ಇಡೀ ಜಗತ್ತೇ ದಂಡನೆಗೆ ಗುರಿಯಾಯಿತು. ನೋವನಾದರೂ ತನ್ನ ವಿಶ್ವಾಸದ ಫಲವಾಗಿ ಸತ್ಸಂಬಂಧಕ್ಕೆ ಬಾಧ್ಯಸ್ಥನಾದನು. ಅಬ್ರಹಾಮನು ದೇವರ ಕರೆಗೆ ಹೋಗುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಆತನು ಆ ಕರೆಗನುಸಾರವಾಗಿ ತಾನು ಬಾಧ್ಯನಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ದಯಾಳು ಕೃಪಾ
ಭಜಿಸು ಪ್ರಭುವನು. ನನ್ನ ಅಂತರಂಗವೇ ಭಜಿಸು ಆತನನು, ನೆನೆಯಾತನ ಪರಮ ಪಾವನ ನಾಮವನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಮರೆಯದಿರು ಆತನ ಉಪಕಾರಗಳೊಂದನು. ಪ್ರಭು ದಯಾಳು ಕೃಪಾಪೂರ್ಣನು, ಪ್ರೀತಿಮಯನು. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಉಳಿಸುವನು ಪಾತಾಳದ ಕೂಪದಿಂದ ನನ್ನನು, ಮುಡಿಸುವ ನಿನಗೆ ದಯಾದಾಕ್ಷಿಣ್ಯದ ಮುಕುಟವನು. ಪ್ರಭು ದಯಾಳು ಕೃಪಾಪೂರ್ಣನು, ಪ್ರೀತಿಮಯನು. ಪ್ರಭು ದಯಾಳು ಕೃಪಾಪೂರ್ಣನು, ಪ್ರೀತಿಮಯನು. ಪ್ರಭು ದಯಾಳು ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಾಮಾಣಿಕನೂ ವಿವೇಕಿಯೂ ಆದ ಮೇಸ್ತ್ರಿಯಾರು ಕಾಲ ಕಾಲಕ್ಕೆ ಸರಿಯಾಗಿ ಕೂಲಿ ಆಳುಗಳಿಗೆ ದವಸ ಧಾನ್ಯಗಳನ್ನು ಅಳೆದುಕೊಟ್ಟು ತನ್ನ ಮನೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಯಜಮಾನನಿಂದ ನೇಮಕಗೊಂಡ ಅವನು. ಯಜಮಾನನು ಮನೆಗೆ ಹಿಂತಿರುಗಿ ಬಂದಾಗ ಆ ಮೇಸ್ತ್ರಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸುತ್ತಿದ್ದರೆ ಅವನು ಧನ್ಯನು. ಅಂಥವನನ್ನು ಯಜಮಾನನು ತನ್ನ ಎಲ್ಲ ಆಸ್ತಿ ಪಾಸ್ತಿಗೆ ಆಡಳಿತಗಾರನನ್ನಾಗಿ ನೇಮಿಸುತ್ತಾನೆಂಬುದು ನಿಶ್ಚಯ. ಆದರೆ ಆ ಮೇಸ್ತ್ರಿ ದುಷ್ಟನಾಗಿದ್ದು ನನ್ನ ಯಜಮಾನ ತಡಮಾಡುವನು ಎಂದು ನೆನೆಸಿಕೊಂಡು ತನ್ನ ಜೊತೆಯ ಸೇವಕರನ್ನು ಹೊಡೆಯತೊಡಗಿದರೆ, ಹುಡುಕರ ಸಂಗಡ ತಿಂದು ಕುಡಿಯಲಾರಂಭಿಸಿದರೆ, ಅವನು ನಿರೀಕ್ಷಿಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಯಜಮಾನನು ಬರುವನು. ಅವನನ್ನು ಚಿತ್ರಹಿಂಸೆಗೂ ಕಪಟಿಗಳ ದುರ್ಗತಿಗೂ ಗುರಿ ಮಾಡುವನು. ಅಲ್ಲಿರುವವರೊಡನೆ ಕಟಕಟನೆ ಹಲ್ಲು ಕಳೆದುಕೊಂಡು ಗೋಳಾಡಬೇಕಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಶ್ರೀಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, 1850ರ ದಶಕದಲ್ಲಿ ಸ್ಕಾಟ್ಲ್ಯಾಂಡಿನ ಎಡಿನ್ಬರ್ಗ್ ನಗರದಲ್ಲಿ ನಡೆದಂಥ ಒಂದು ಅತಿ ವಿಶಿಷ್ಟ ಕೌತುಕಮಯ ಘಟನೆ ಇದು. ಸ್ಕಾಟ್ಲ್ಯಾಂಡ್ ಆ ಎಡಿನ್ಬರ್ಗ್ ನಗರದ ಪೊಲೀಸ್ ಇಲಾಖೆಗೆ ಸೇರಿದಂಥ ಒಬ್ಬ ವ್ಯಕ್ತಿ, ಆತನ ಹೆಸರು ಜಾನ್ ಗ್ರೇ ಅಂತ. ನಗರದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಜಾನ್ ಗ್ರೇಗೆ ಒಂದು ಮುದ್ದಿನ ಉದ್ದನೆಯ ಕೂದಲಿನ ಒಂದು ನಾಯಿ ಇತ್ತು. ಅದಕ್ಕೆ ಬಾಬಿ ಅಂತ ಆತ ಕರೆಯುತ್ತಾ ಇದ್ದ. ಈ ಬಾಬಿ ನಾಯಿಗೂ ಜಾನ್ ಗ್ರೇ ಇವನಿಗೂ 2-3 ವರ್ಷಗಳ ಬಹಳ ಸಾಂಗತ್ಯ, ಬಹಳ ಆತ್ಮೀಯ ನಂಟು. 1858ರಲ್ಲಿ ಈ ಜಾನ್ ಗ್ರೇ ತನ್ನ ಕರ್ತವ್ಯದಿಂದ ಮುಗಿಸಿ ಕ್ಷಯ ರೋಗಕ್ಕೆ ತುತ್ತಾಗಿ ಮರಣ ಹೊಂದಿದ ಈತನ ಪಾರ್ಥಿವ ಶರೀರವನ್ನು ಆತನ ನೆಂಟರಿಷ್ಟರು ಭೂಸ್ಥಾಪನೆ ಮಾಡಲು ಮೆರವಣಿಗೆಯಲ್ಲಿ ಕೊಂಡೊಯ್ಯುವಾಗ ಆತನ ನಾಯಿ ಬಾಬಿ ಕೂಡ ಅವರನ್ನು ಹಿಂಬಾಲಿಸಿತು. ಜನ ಅಂದ್ಕೊಂಡ್ರು ಎಲ್ಲ ಮುಗಿದ ಮೇಲೆ ನಾಯಿ ಹಿಂದೆ ಹೋಗ್ಬೋದು ಅನಿಸಿಕೊಂಡು ಸರಿ ಅವರ ಕಾರ್ಯ ಕೈಂಕರ್ಯಗಳನ್ನು ಮುಗಿಸಿ ತಮ್ಮ ಮನೆಗೆ ಹಿಂತಿರುಗಿದರೆ ಈ ಬಾಬಿ ನಾಯಿಯು ಯಜಮಾನನ ಸಮಾಧಿಯಲ್ಲೇ ಕುಳಿತು ಬಿಟ್ಟಿತು. ಎಷ್ಟು ಆ ದಿನ? 1 ದಿನ, 2 ದಿನ ಅಂತ ಹೇಳೋಣ, 1 ವಾರ ಅಂತ ಹೇಳೋಣ, ಸರಿ 1 ತಿಂಗಳು ಅಂತ ಅನಿಸ್ಬೇಕಾ? ಅಲ್ಲ, 1 ವರ್ಷನೂ ಅಲ್ಲ, ಸತತ 14 ವರ್ಷಗಳ ಕಾಲ ತಾನು ಸಾಯೋ ತನಕ ಈ ನಾಯಿ ತನ್ನ ಯಜಮಾನನ ಗೋರಿಗೆ ಸಮಾಧಿಗೆ ಅಂಟಿಕೊಂಡೇ ಕುಳಿತಿತ್ತು. ಪಕ್ಕಪಕ್ಕದ ಜನರಿಗೆ ಎಲ್ಲ ವಿಷಯ ಗೊತ್ತಾಯಿತು. ಅವರಿಗೆ ನಾಯಿಗೆ ತಿನ್ನಲು ಹೋಗುವುದು, ಮತ್ತೆ ಬಂದು ಯಜಮಾನನ ಆ ಸಮಾಧಿಗೆ ಅಂಟಿಕೊಳ್ಳುವುದು. 14 ವರ್ಷಗಳ ಕಾಲ ತಾನೇ ಸಾಯುವ ತನಕ. ಇವತ್ತು ಸ್ಕಾಟ್ಲ್ಯಾಂಡ್ನ ಎಡಿನ್ಬರ್ಗ್ನಲ್ಲಿ ಈ ಸಮಾಧಿಯಲ್ಲಿ ಈ ನಾಯಿಯ ಸ್ಮಾರಕವಾಗಿ ಅಧಿಕಾರಿಗಳು ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ. ಗ್ರೇಫೀಲ್ಡ್ ಬಾಬಿ ಅಂತ ಈ ಸ್ಮಾರಕಕ್ಕೆ ಅವರು ಹೆಸರು ಕೊಟ್ಟಿದ್ದಾರೆ. ಬರುವಂಥ ಯಾತ್ರಾರ್ಥಿಗಳಿಗೆ ಒಂದು ಕೌತುಕಮಯ ಇದೊಂದು ವಿಷಯ, ಅಲ್ಲಿ ಹೋಗಿ ಅದನ್ನು ನೋಡುವಂತ. ಈ ನಾಯಿಗೆ ತನ್ನ ಯಜಮಾನನ ಮೇಲೆ ಇದ್ದಂಥ ಸ್ವಾಮಿನಿಷ್ಠೆಯನ್ನು ನೋಡಿ, ಅಂಥ ಸ್ವಾಮಿನಿಷ್ಠೆ ನಮಗೂ ಬೇಕು ಅಂತ ನಾವು ತುಲನೆ ಮಾಡುವುದಲ್ಲ. ಆದರೆ ನಾಯಿಯಾಗಲಿ ಬೆಕ್ಕಾಗಲಿ ಮೂಕ ಪ್ರಾಣಿಗಳಿಗಿಂತ ನಾವು ಅದೆಷ್ಟು ಮೇಲ್ವರ್ಗದವರು ಮನುಷ್ಯರಾಗಿ. ದೇವರು ನಮಗೆ ವಾಕ್ ಶಕ್ತಿಯನ್ನು ಕೊಟ್ಟಿದ್ದಾರೆ, ವಿವೇಚನಾ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೊರತಾಗಿ ತನ್ನ ಆತ್ಮವನ್ನು ನಮ್ಮಲ್ಲಿ ಬಿತ್ತಿ ನಮ್ಮನ್ನು ಆಧ್ಯಾತ್ಮಿಕ ಜೀವಿಗಳನ್ನಾಗಿ ಸೃಷ್ಟಿಸಿದ್ದಾರೆ. ನಮ್ಮನ್ನು ಸೃಜಿಸಿದಂತಹ ಉದ್ಧರಿಸಿದಂತಹ ಆ ಪರಮಾತ್ಮನಲ್ಲಿ ನಾವು ಯಾವಾಗಲೂ ಹೊಂದಿಕೊಂಡು ಒಂದು ದಿನ ಪರಂಧಾಮವನ್ನು ಸೇರಲು ಆಹ್ವಾನಿತರಾಗಿರುವಂಥ ಆಧ್ಯಾತ್ಮಿಕ ಜೀವಿಗಳು ನಾವು. ಹಾಗಾಗಿ ನಮ್ಮ ಶ್ರೇಷ್ಠ ಯಜಮಾನನಾದ ನಮ್ಮ ಸ್ವಾಮಿಯಲ್ಲಿ, ದೇವರಲ್ಲಿ ನಮ್ಮ ಸ್ವಾಮಿ ನಿಷ್ಠೆ, ದೇವಭಕ್ತಿ ಅದೆಷ್ಟು ಉತ್ಕೃಷ್ಟವಾಗಬೇಕು. ಮತ್ತು ಆ ಸ್ವಾಮಿ ನಿಷ್ಠೆಯ ಇನ್ನೊಂದು ಮುಖವಾದಂಥ ನಮ್ಮ ಕ್ರೈಸ್ತ ಜೀವನದ ಕರ್ತವ್ಯಗಳು ಅಥವಾ ಪರಸ್ಪರಲ್ಲಿ ನಮ್ಮ ಬದ್ಧತೆ ಅದೆಷ್ಟೋ ಮೇಲಾಗಿರಬೇಕು ಎನ್ನುವಂಥದ್ದು ಖಂಡಿತಕ್ಕೂ ನಾವು ವಿಮರ್ಶಿಸಬೇಕು. ಇವತ್ತು ಈ ನೊವೇನದ 7ನೇ ದಿನದಂದು ನಮ್ಮ ಮುಂದೆ ಇರುವಂಥ ವಿಷಯ ಪವಿತ್ರಾತ್ಮರ ಅನೇಕ ಫಲಗಳಲ್ಲಿ ಒಂದು ಫಲವಾದಂಥ ವಿಶ್ವಾಸಾರ್ಹತೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಸರಳವಾಗಿ ಫೇತ್ಫುಲ್ನೆಸ್ ಅಂತ ಹೇಳ್ತೇವೆ ನಾವು. ಫೇತ್ಫುಲ್ನೆಸ್ ಬಹಳ ಸ್ಪಷ್ಟ. ಈ ಫೇತ್ಫುಲ್ನೆಸ್ಸಿನ ಗ್ರೀಕ್ ರೂಪ ಪಿಸ್ತೀಸ್ ಅಂತ, ಒಂದೇ ಶಬ್ದ ಅಲ್ಲಿ ಮುಗಿದು ಹೋಗ್ತದೆ. ಆದರೆ ಈ ಪಿಸ್ತೀಸ್ ಆಗಲಿ ಅಥವಾ ಫೇತ್ಫುಲ್ನೆಸ್ ಆಗಲಿ ಅದನ್ನು ಕನ್ನಡಕ್ಕೆ ನಾವು ಅನುವಾದ ಮಾಡುವಾಗ ಒಂದೇ ಶಬ್ದದಿಂದ ಎಲ್ಲವನ್ನೂ ಪವಿತ್ರಾತ್ಮರ ಎಲ್ಲ ಆ ಒಂದು ಫಲವನ್ನು ಗ್ರಹಿಸುವುದು ತುಂಬ ಕಷ್ಟ ಅಂತ ನನಗೆ ಅನಿಸ್ತದೆ. ಒಂದಕ್ಕಿಂತ ಹೆಚ್ಚು ಪದಗಳನ್ನು ನಾವು ಬಳಸಬೇಕು. ವಿಳಾಪಗಳ ಪ್ರಲಾಪಗಳ ಗ್ರಂಥ ಅಧ್ಯಾಯ 3:23 ಆರಂಭಿಕದಲ್ಲಿ ನಾವು ಅದನ್ನು ಪ್ರಸ್ತಾಪಿಸಿದೆವು. ಅಲ್ಲಿ ಹೇಳಲಾಗಿದೆ, ಹೇ ಸರ್ವೇಶ್ವರ, ಅದೆಷ್ಟು ಮಹತ್ತಾದದು ನಿನ್ನ ಸತ್ಯಸಂಧತೆ. ಫೇತ್ಫುಲ್ನೆಸ್ಸನ್ನು ಸತ್ಯಸಂಧತೆ ಅಂತ ಅಲ್ಲಿ ನಾವು ನಮೂದಿಸಲಾಗಿದೆ. ಅದೇ ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 5ರಲ್ಲಿ ಸಂತ ಪೌಲರು ಪವಿತ್ರಾತ್ಮರ ಫಲಗಳನ್ನು ಪಟ್ಟಿ ಮಾಡುವಾಗ ಅಲ್ಲಿ ಪ್ರಾಮಾಣಿಕತೆ ಅಂತ ಅಲ್ಲಿ ಹೇಳಲಾಗಿದೆ. ಸತ್ಯಸಂಧತೆ,
ಪ್ರಾಮಾಣಿಕತೆ, ಎರಡು ಶಬ್ದಗಳು. ಅದನ್ನು ಮೀರಿ ಈ ಒಂದು ಪವಿತ್ರಾತ್ಮರ ಫಲಗಳು ಫೇತ್ಫುಲ್ನೆಸ್ಸನ್ನು ನಾವು ಅರ್ಥೈಸಬೇಕಾದರೆ ಇನ್ನಿತರ ಶಬ್ದಗಳನ್ನು ನಾವು ಉಪಯೋಗಿಸಬೇಕು ಖಂಡಿತಕ್ಕೂ. ಏನು ಏನು ಪ್ರಾಮಾಣಿಕತೆ ಅಂತ ಹೇಳಿದ್ದೇವೆ ನಾನು, ಬದ್ಧತೆ ಕಮಿಟ್ಮೆಂಟ್, ವಚನ ಬದ್ಧತೆ ನಮ್ಮ ವಚನಕ್ಕೆ ಬದ್ಧತೆ, ಕರ್ತವ್ಯ ನಿಷ್ಠೆ ಅಥವಾ ವಿಶ್ವಾಸಾರ್ಹತೆ, ಕರ್ತವ್ಯ ನಿಷ್ಠೆ, ವಿಶ್ವಾಸಾರ್ಹತೆ, ನಿಷ್ಠೆ ಎಲ್ಲ ಪದಗಳನ್ನು ನಾವು ಬಳಸಬೇಕಾಗ್ತದೆ. ಪ್ರೀತಿಯ ಸಹೋದರರೇ, ಪ್ರತಿದಿನ ಬಹುಶಃ ನೀವು ಪ್ರತಿದಿನ ಇಲ್ಲಿ ಬರ್ತಾ ಇದ್ದೀರಿ ಅಂತ ನಾನು ಅನಿಸುತ್ತೆ. ಪ್ರತಿದಿನವೂ ಪವಿತ್ರಾತ್ಮರ ಒಂದೊಂದು ಫಲಗಳನ್ನು ನಾವು ಆರಿಸಿ ಅದರ ಬಗ್ಗೆ ಧ್ಯಾನಿಸ್ತಾ ಬಂದಿದ್ದೇವೆ. ಆದರೆ ಇವತ್ತಿನ ಆ ಫಲ ವಿಶ್ವಾಸಾರ್ಹತೆ, ಬದ್ಧತೆ ಅದನ್ನು ಸೇರಿಸಿ ಎಲ್ಲ ಪವಿತ್ರಾತ್ಮರ ಫಲಗಳ ಮೂಲ ಅಥವಾ ಉಗಮ ದೇವರೇ ಆಗಿದ್ದಾರೆ. ಅದು ದೇವರ ಒಂದು ವ್ಯಕ್ತಿತ್ವದ ವಿವಿಧ ಮುಖಗಳು ಅಂತ ಹೇಳಬಹುದು. ಆ ನಿಟ್ಟಿನಲ್ಲಿ ವಿಶ್ವಾಸಾರ್ಹತೆ ಅಥವಾ ಬದ್ಧತೆ, ಸತ್ಯಸಂಧತೆ, ಫೇತ್ಫುಲ್ನೆಸ್ ಇದು ಕೂಡ ದೇವರ ಶ್ರೀನಾಮವಾಗಿದೆ. ದಟ್ ಫಿಡ್ಯಾಲಿಟಿ ಆರ್ ಫೇತ್ಫುಲ್ನೆಸ್ ಈಸ್ ದ ನೇಮ್ ಆಫ್ ಗಾಡ್. ಏನನ್ನು ನಾನು ಹೇಳಲು ಇಚ್ಛಿಸ್ತೇನೆಯೋ, ವಿಮೋಚನಾ ಗ್ರಂಥ ಅಧ್ಯಾಯ 3ರಲ್ಲಿ ನಮಗೊತ್ತು, ಮೋಶೆಗೆ ಆ ಉರಿಯುವ ಪೊದೆಯಲ್ಲಿ ಸರ್ವೇಶ್ವರ ದೇವರು ಕಾಣಿಸಿಕೊಂಡು, ಈಗಪ್ಪ ನನ್ನ ಪ್ರಜೆಗಳನ್ನು ಈಜಿಪ್ಟಿನಿಂದ ಹೊರತರಲು ನಾನು ನಿನ್ನನ್ನು ಆರಿಸಿದ್ದೇನೆ, ನೀನು ಹೋಗಬೇಕು ಅಂತ ಅಲ್ಲಿ ಸಂವಾದ ನಡೆಯುತ್ತದೆ. ಆಗ ಮೋಶೆ ಹೇಳ್ತಾನೆ, ನಾನು ಹೇಗೆ, ಹಾಗೂ ನಿಮ್ಮ ಪೂರ್ವಜರಾದ ದೇವರು ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳುವ. ಆಗ ಮೋಶೆ ಹೇಳ್ತಾನೆ, ನಿಮ್ಮ ಪೂರ್ವಜರಾದ ದೇವರು ನನ್ನನ್ನು ಕಳಿಸಿದ್ದಾರೆ ಅಂತ ಫರೋವನಿಗೆ ಹಾಗೂ ಇತರರಿಗೆ ನಾನು ಹೇಳಿದರೆ ಆ ದೇವರ ಹೆಸರೇನು ಅಂತ ನನ್ನನ್ನು ಖಂಡಿತಕ್ಕೂ ಕೇಳಿಯಾರು. ಹಾಗಾಗಿ ದೇವರ ಹೆಸರೇನು ಅಂತ ನನ್ನನ್ನು ಕೇಳಿದರೆ ಏನನ್ನು ಹೇಳಿ? ಮೋಶೆಯು ಅಲ್ಲಿ ತಡಕಾಡುತ್ತಾನೆ. ಆಗ ಸರ್ವೇಶ್ವರ ದೇವರು ಏನು ಹೇಳಿದ್ದು ನಮಗೊತ್ತು ಎಲ್ಲರಿಗೂ, ಐ ಆಮ್ ಹೂ ಐ ಆಮ್. ಇರುವವನಾಗಿ ಇರುವವನು ನಾನೇ, ಇರುವವನಾಗಿ ಇರುವವನು ನಾನೇ, ಐ ಆಮ್ ಹೂ ಐ ಆಮ್. ನೋಡಿ, ದೇವರು ತನ್ನ ಶ್ರೀನಾಮವನ್ನು ಅಥವಾ ಪರಿಚಯವನ್ನು ಈ ತೆರನಾಗಿ ಮೋಶೆಗೆ ಕೊಟ್ಟದ್ದು. ಆದರೆ ಇರುವವನಾಗಿ ಇರುವವನು ನಾನೇ. ಮೋಶೆಯು ತನ್ನ ಸೇವಾ ಕಾರ್ಯಕ್ಕೆ ಅಲ್ಲಿ ಇಳಿದಾಗ ಆತನ ಸಂಗಡ ಸರ್ವೇಶ್ವರ ದೇವರು ನಡೆದಾಡಿದರು. ಹೌದು, ಅದ್ಭುತಗಳನ್ನು ಮಾಡಿ ಆತನಿಗೆ ಬೇಕಾದ ಶಕ್ತಿಯನ್ನು ಕೊಟ್ಟರು. ಮೋಶೆಯ ಸಂಗಡ ಅವರು ಇದ್ದರು. ಇಸ್ರಾಯೇಲಿನ ಜನರು ಆ ಈಜಿಪ್ತಿನ ದಾಸ್ಯದಿಂದ ಹೊರಗೆ ಬರುವಾಗ ತನ್ನ ನಾಮಕ್ಕೆ ಅನುಗುಣವಾಗಿ ಇರುವವನಾಗಿ ಇರುವ ಅವನು ಐ ಆಮ್ ಹೂ ಐ ಆಮ್. ಆ ಸರ್ವೇಶ್ವರ ದೇವರು ಇಸ್ರಾಯೇಲ್ ಜನರ ಜೊತೆಗೆ ನಡೆದಾಡಿದರು. ಅಗ್ನಿಸ್ತಂಭದ ರೂಪದಲ್ಲಿ, ಆ ಮೋಡದ ಮೇಘಸ್ತಂಭದ ರೂಪದಲ್ಲಿ. ನೋಡಿ, ತಮ್ಮ ನಾಮಕ್ಕೆ ಅನುಗುಣವಾಗಿ ದೇವರು ಕಾರ್ಯವನ್ನು ಮಾಡಿದರು. ಹಾಗಾಗಿ ದೇವರ ಶ್ರೀನಾಮವೇ ದ ನೇಮ್ ಆಫ್ ಗಾಡ್ ಇಟ್ ಸೆಲ್ಫ್ ಈಸ್ ಇನ್ ಒನ್ ಸೆನ್ಸ್ ಫೇತ್ಫುಲ್ನೆಸ್. ಮಾತ್ರವಲ್ಲ, ತನ್ನ 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 ಯೋಜನೆ ವಚನಗಳಲ್ಲಿ ಕೂಡ ದೇವರು ಬದ್ಧರಾದರು. ದೇವರು ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ಒಡಂಬಡಿಕೆಗಳನ್ನು ಮಾಡಿದರು. ನಮಗೊತ್ತು 3 ಅಥವಾ 4 ಪ್ರಮುಖವಾದ ಒಡಂಬಡಿಕೆಗಳು. ನೋವಾನ ಜೊತೆ ಒಡಂಬಡಿಕೆ ಮಾಡಿದರು, ಇನ್ನು ಎಂದಿಗೂ ನಾನು ಈ ಸೃಷ್ಟಿಯನ್ನು ನಿರ್ನಾಮ ಮಾಡಲಾರೆ, ಒಂದು ಒಡಂಬಡಿಕೆ. ಅನಂತರ ಅಬ್ರಹಾಮನ ಜೊತೆ ಒಡಂಬಡಿಕೆಯನ್ನು ಮಾಡಿದರು. ಅಬ್ರಹಾಮನೇ, ನೀನು ಜನಾಂಗಗಳಿಗೆ ಆಶೀರ್ವಾದವಾಗುವಂತೆ ನಾನು ಮಾಡುವೆನು, ನಿನ್ನಿಂದ ಸಂತತಿಯನ್ನು ಮತ್ತು ನಿನಗೊಂದು ಸಂತತಿಯನ್ನು ಪ್ರಾಪ್ತಪಡಿಸುವೆನು, ತನ್ನ ಒಂದು ವಾಗ್ದಾನ. ಮೋಶೆಯ ಜೊತೆಗೆ ಅವರು ಒಂದು ಒಡಂಬಡಿಕೆಯನ್ನು ಮಾಡಿದರು. ಈ ಜನತೆಯನ್ನು ಬಿಡುಗಡೆ ಮಾಡಿ ಹಾಲು ಮತ್ತು ಜೇನು ಹರಿಯುವಂಥ ಆ ನಾಡಿಗೆ, ವಾಗ್ದಾನವಿತ್ತ ವಾಡಿಗೆ ನಾನು ಕೊಂಡೋಗುವೆನು. 3-4 ಒಡಂಬಡಿಕೆಗಳು ದಾವೀದನ ಜೊತೆಗೆ ಸೇರಿಸಿ ಆ ಎಲ್ಲ ಒಡಂಬಡಿಕೆಗಳಿಗೆ ದೇವರು ಚಾಚೂ ತಪ್ಪದೆ ಸಂಪೂರ್ಣವಾಗಿ ಅದಕ್ಕೆ ಬದ್ಧರಾದರು. ದಟ್ ಗಾಡ್ ಈಸ್ ಆಲ್ವೇಸ್ ಫೇತ್ಫುಲ್ ಟು ಹಿಸ್ ಕಾವನೆಂಟ್. ಹಳೆಯ ಒಡಂಬಡಿಕೆಯಲ್ಲಿ ಪದೇ ಪದೇ ನಮಗೆ ಸಿಗುವಂಥ ಒಂದು ಮಾತಂದರೆ, ಆ್ಯಂಡ್ ಇಸ್ರಾಯಲೈಟ್ಸ್ ಡಿಡ್ ವಾಟ್ ವಾಸ್ ಈವಿಲ್ ಇನ್ ದ ಸೈಟ್ ಆಫ್ ಗಾಡ್. ಇಸ್ರಾಯೇಲಿನ ಜನರು ದೇವರ ದೃಷ್ಟಿಯಲ್ಲಿ ದ್ರೋಹ ಬಗೆದರು. ಬಹಳ ಬಲವಾದ ಶಬ್ದ ಕನ್ನಡದಲ್ಲಿ. ದ್ರೋಹ ಬಗೆದರು ಅಂದರೆ ಒಡಂಬಡಿಕೆಯನ್ನು ಅವರು ಚೆಲ್ಲಿಬಿಟ್ಟು ಅನ್ಯ ದೇವರ ಜೊತೆಗೆ ಅವರು ಅನ್ಯ ದೇವರಿಗೆ ಮುಗಿಬಿದ್ದರು, ಕೈ ಮುಗಿದರು. ಆದರೆ ದೇವರು ಮಾತ್ರ ಎಂದಿಗೂ ತನ್ನ ಒಡಂಬಡಿಕೆಯನ್ನು ಅವರು ಕಡೆಗಣಿಸಲಿಲ್ಲ, ತೃಣೀಕರಿಸಲಿಲ್ಲ. ಅದು ಬಿಟ್ಟು ಯೇಸುವಿನಲ್ಲಿ ಹೊಸ ಒಡಂಬಡಿಕೆಯನ್ನು ಅವರು ಸ್ಥಾಪಿಸಿದರು. ಇದು ದೇವರ ವಚನಬದ್ಧತೆ. ಹಿ ಈಸ್ ಫೇತ್ಫುಲ್ ಟು ಹಿಸ್ ವರ್ಡ್. ಡ್ಯೂಟರಾನಮಿ
ಧರ್ಮೋಪದೇಶ ಕಾಂಡ ಅಧ್ಯಾಯ 7-9 ಬಹಳ ಮಹತ್ವವಾದಂಥ ಒಂದು ಅಲ್ಲಿ ಮಾತುಗಳನ್ನು ದೇವರ ಈ ವಚನಬದ್ಧತೆಯ ಸ್ವಭಾವದ ಬಗ್ಗೆ ಹೇಳಲಾಗಿದೆ. ಆದುದರಿಂದ ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರೆಂದು ತಿಳಿದುಕೊಳ್ಳಬೇಕು. ಅವರೇ ಈ ಪವಿತ್ರಾತ್ಮರ ಫಲವಾದ ಫೇತ್ಫುಲ್ನೆಸ್, ವಿಶ್ವಾಸಾರ್ಹತೆ ಅಥವಾ ಪ್ರಾಮಾಣಿಕತೆ ಅಥವಾ ವಿಶ್ವಾಸಬದ್ಧತೆ, ಇದನ್ನು ಪಿಸ್ತಿಸ್ ಈ ಒಂದು ಶಬ್ದದ ಮುಂದೆ ನಾವು ಇಡುವಾಗ ಅದಕ್ಕೆ 2 ಅವಯವಗಳಿವೆ. ಫೇತ್ಫುಲ್ನೆಸ್ ಇಸ್ ಫೇತ್ ಇನ್ ಗಾಡ್ ಆ್ಯಂಡ್ ಫೇತ್ಫುಲ್ನೆಸ್ ಟು ಹಿಮ್ ಆ್ಯಂಡ್ ಟು ಹಿಸ್ ಪೀಪಲ್. ಅಂದರೆ ಫೇತ್ಫುಲ್ನೆಸ್, ವಿಶ್ವಾಸಾರ್ಹತೆ ಅಂದರೆ ಸರ್ವೇಶ್ವರ ದೇವರಲ್ಲಿ ಅಚಲವಾದ ವಿಶ್ವಾಸ ಮತ್ತು ಆ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಕರ್ತವ್ಯಗಳು ಏನಿವೆಯೋ ಆ ಕರ್ತವ್ಯಗಳಿಗೆ ಪ್ರಾಮಾಣಿಕತೆ, ವಿಶ್ವಾಸಬದ್ಧತೆ, ಕಮಿಟ್ಮೆಂಟ್, 2 ಅವಯವಗಳು. ಹಾಗಾಗಿ ಇವತ್ತು ನಾವು ಪವಿತ್ರಾತ್ಮರ ಈ ಫಲವಾದಂಥ ವಿಶ್ವಾಸಾರ್ಹತೆ, ಪ್ರಾಮಾಣಿಕತೆ ಅಥವಾ ಏನು ಬದ್ಧತೆ, ಕರ್ತವ್ಯ ಬದ್ಧತೆ, ಇದನ್ನು ನಾವು ಧ್ಯಾನಿಸುವಾಗ ಮೊದಲ ಸಂದೇಶ ದೇವರು ನಮಗೆ ಕೊಡಲಿಚ್ಛಿಸುವಂಥದ್ದು ಏನು? ನಿಮ್ಮ ಜೀವನದ ಎಲ್ಲ ಆಗುಹೋಗುಗಳಲ್ಲಿ, ಮೇಲು ಕೆಳಗು ಯಾವುದೇ ರೀತಿಯ ಅನುಭವಗಳಲ್ಲಿ, ಎಲ್ಲ ಗಳಿಗೆಗಳಲ್ಲಿ ನಿನ್ನ ಜೀವನ ಪರ್ಯಂತ ದೇವರನ್ನು ನೀನು ಗಟ್ಟಿಯಾಗಿ ವಿಶ್ವಾಸದಿಂದ ಹಿಡಿದುಕೋ. ಅದನ್ನು ನಾವು ಅದರ ಆದರ್ಶಗಳನ್ನು, ಅನೇಕ ಹೀರೋಗಳನ್ನು, ನಾಯಕರುಗಳನ್ನು ಇವತ್ತಿನ ಮೊದಲನೇ ವಾಚನದಲ್ಲಿ ಆಲಿಸಿದೆವು. ಅಬ್ರಹಾಮ, ನೋವ, ದಾವೀದ ಮತ್ತು ಇನ್ನಿತರರು. ಹಾಗಾಗಿ ಜೀವನದ ಎಲ್ಲ ಸನ್ನಿವೇಶಗಳಲ್ಲಿ ಆ ಸರ್ವೇಶ್ವರ ದೇವರು ತನ್ನ ವಚನಕ್ಕೆ, ತನ್ನ ನಾಮಕ್ಕೆ ಬದ್ಧರಾದಂಥ ನಂಬಲರ್ಹವಾದಂಥ ಆ ಸರ್ವೇಶ್ವರ ದೇವರನ್ನು, ಯೇಸು ಕ್ರಿಸ್ತರನ್ನು ಯಾವಾಗಲೂ ಬಿಡಬೇಡ, ಗಟ್ಟಿಯಾಗಿ ಹಿಡಿದುಕೊಳ್ಳು. ಅವರಲ್ಲಿ ನಂಬಿಕೆಯನ್ನು ಮಾತ್ರ ನೀನು ತ್ಯಜಿಸಬೇಡ. ಇದು ಮೊದಲನೆಯ ಸಂದೇಶ. ಆ ನಿಟ್ಟಿನಲ್ಲಿ ಸಹೋದರರೇ, ಯೇಸು ಕ್ರಿಸ್ತರು ನಮ್ಮ ಪಾಲಿನ ಆದರ್ಶ. ತನ್ನ ಪಿತದೇವ ಅವರ ಪ್ರೀತಿಯನ್ನು ಹತ್ತಿರದಿಂದ ಆಸ್ವಾದಿಸಿದಂಥ ಯೇಸು ಕ್ರಿಸ್ತರು, ನನ್ನನ್ನು ಕರೆದು ಅಭ್ಯಂಗಿಸಿದಂಥ ನನ್ನ ಪಿತನು ಯಾವಾಗಲೂ ಅವರ ನೆರಳಿನಲ್ಲಿ ನಾನಿದ್ದೇನೆ, ನನ್ನ ಜೊತೆ ಅವರು ಇದ್ದಾರೆ. ಇದು ಯೇಸುವಿನ ವಿಶ್ವಾಸವಾಗಿತ್ತು. ಯೇಸುವಿನಲ್ಲಿ ವಿಶ್ವಾಸವಿಡುವಂಥ ನಾವು ಯೇಸುವಿನ ವಿಶ್ವಾಸವನ್ನು ಕೂಡ ಅನುಕರಿಸಬೇಕು. ತನ್ನ ಪಿತದೇವರಲ್ಲಿದ್ದಂಥ ಆ ಒಂದು ಅಚಲವಾದ ಭದ್ರವಾದಂಥ ವಿಶ್ವಾಸ ಯೇಸುವನ್ನು ದಿನೇ ದಿನೇ ಮುನ್ನಡೆಸಿತು. ಮಾತ್ರವಲ್ಲ, ಆ ವಿಶ್ವಾಸ ಭಯಭಕ್ತಿಯ ಇನ್ನೊಂದು ಭಾಗವಾದಂಥ ದೇವರು ತನಗೆ ವಹಿಸಿಕೊಟ್ಟಂಥ ಆ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ಯೇಸು ಕ್ರಿಸ್ತರು ಎಷ್ಟೊಂದು ಪರಿಪೂರ್ಣವಾಗಿ ಪೂರೈಸಿದರು ನೋಡಿ. ಹಿ ವಾಸ್ ಒಬೀಡಿಯಂಟ್ ಅನ್ ಟು ಡೆತ್. ಶಿಲುಬೆಯ ಮರಣ ಪರ್ಯಂತ ಅದಕ್ಕೆ ವಿಧೇಯರಾಗಿ ಮಹಿಮೆಯನ್ನು ಗಳಿಸಿದರು. ಹಾಗಾಗಿ ನಮ್ಮ ಕ್ರೈಸ್ತ ವಿಶ್ವಾಸದಲ್ಲಿ ಮತ್ತು ಆ ವಿಶ್ವಾಸಕ್ಕೆ ಸಂಬಂಧಿ ಕರ್ತವ್ಯದಲ್ಲಿ ಯೇಸು ಕ್ರಿಸ್ತರ ವಿಶ್ವಾಸ, ಯೇಸು ಕ್ರಿಸ್ತರ ಕರ್ತವ್ಯ ಬದ್ಧತೆ ನಮಗೆ ಸಂಪೂರ್ಣವಾದಂಥ, ಪರಿಪೂರ್ಣವಾದಂಥ ಆದರ್ಶ ಮಾದರಿಯಾಗಿದೆ. ಆ ಯೇಸು ಕ್ರಿಸ್ತರ ವಿಶ್ವಾಸ ಅರ್ಹತೆಯನ್ನು ನಾವು ಅನುಕರಿಸಬೇಕು. ಎರಡನೇದು, ದೇವರಲ್ಲಿ ವಿಶ್ವಾಸ ಮತ್ತು ದೇವರು ನಮಗೆ ವಹಿಸಿಕೊಟ್ಟಂಥ ಆ ಕರ್ತವ್ಯಗಳಲ್ಲಿ ವಿಶ್ವಾಸ, ಫಿಡೆಲಿಟಿ ಇನ್ ವಾಟ್ ಗಾಡ್ ಹ್ಯಾಸ್ ಎಂಟ್ರಸ್ಟೆಡ್ ಟು ಮೀ. ಆ ನಿಟ್ಟಿನಲ್ಲಿ ದೇವರ ಭಯಭಕ್ತಿ, ಬಲಿಪೂಜೆಗಳು, ಪೂಜೆ ಪುನಸ್ಕಾರ, ಸಂಸ್ಕಾರದ ಜೀವನ ಮತ್ತು ಪಾವಿತ್ರ್ಯತೆ, ಇವೆಲ್ಲವುಗಳು ಕೂಡ ನಾವು ಪಾಲಿಸಲು ಪ್ರಯತ್ನಿಸುವಾಗ ನಾವು ಈ ಪವಿತ್ರಾತ್ಮರ ಫಲಗಳನ್ನು ಜೀವಿಸ್ತೇವೆ. ದೇವರಲ್ಲಿ ನಮಗಿರುವಂಥ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿ ಒಂದು. ಮತ್ತು ಯೇಸು ಕ್ರಿಸ್ತರ ಗೂಢಾರ್ಥ ಶರೀರವಾದಂಥ ಧರ್ಮಸಭೆಗೆ ನಮಗಿರುವಂಥ ಕರ್ತವ್ಯ. ಮದರ್ ತೆರೇಸಾ ಕಲ್ಕತ್ತಾ ಅವರಿಗೆ ಒಂದು ನೊಬೆಲ್ ಪಾರಿತೋಷಕ ಬಂದಾಗ ಆ ಪತ್ರಕರ್ತ ಪ್ರಶ್ನೆಯನ್ನು ಕೇಳಿದ. ಚರ್ಚಿನಲ್ಲಿ ನಡೆಯುವಂಥ ಗೊಂದಲಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ. ಅದರ ಬಗ್ಗೆ ಏನು ಹೇಳ್ತೀರಿ ಮದರ್? ತಕ್ಷಣ ಅವರು ಹೇಳಿದರು, ಹೂ ಈಸ್ ಚರ್ಚ್ ಅಂತ ಹೇಳಿದರು. ಯು ಆ್ಯಂಡ್ ಮೀ ಆರ್ ಚರ್ಚ್ ಅಂತ ಹೇಳಿದರು. ಧರ್ಮಸಭೆ ನಾನು ಮತ್ತು ನೀವಾಗಿದ್ದೇವೆ. ಹಾಗಾಗಿ ಈ ಧರ್ಮಸಭೆ ಜೀವಾಳವಾಗಿರಲು, ಧರ್ಮಸಭೆ ಅಲ್ಲಿ ಎಲ್ಲೋ ತಪ್ಪಾಗುವಾಗ ಅದರಲ್ಲಿ ನಮ್ಮ ಪಾತ್ರವನ್ನು ನಿಭಾಯಿಸಲು, ಪ್ರಾರ್ಥಿಸಲು ಮತ್ತು ಸಾಧ್ಯವಾದಷ್ಟು ನಮ್ಮ ಎಲ್ಲ ಪ್ರತಿಭೆಗಳನ್ನು, ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತನಿ ಎರೆದು ಆ ಧರ್ಮಸಭೆಯ ಸೇವೆಗೈಯಲು, ದೇವರ ಸೇವೆ, ದೇವರ ಕ್ರಿಸ್ತನ ಪ್ರತಿರೂಪವಾದಂಥ ಧರ್ಮಸಭೆಗೆ ಸೇವೆಗೈಯಲು, ಇದು ನಾವು ಮಾಡುವಂಥ ಆ ಪವಿತ್ರಾತ್ಮರ ಆ ಒಂದು ಫಲ, ಫಿಡೆಲಿಟಿ, ಫೇತ್ಫುಲ್ನೆಸ್, ಇದರ ಇನ್ನೊಂದು ರೂಪ. ಮೂರನೇದು, ಪ್ರೀತಿಯ ಸಹೋದರರೇ, ದೇವರು ನಮ್ಮ ಪಾಲಿಗೆ ವಹಿಸಿಕೊಟ್ಟಂಥ ಕ್ರೈಸ್ತ ಕರೆಯ ಜವಾಬ್ದಾರಿ, ಅದರಲ್ಲಿ ನಿಷ್ಠೆ, ಅದರಲ್ಲಿ ಬದ್ಧತೆ. ನನಗೆ ಗುರುವಾಗಿ, ನಿಮಗೆ ಆ ಕುಟುಂಬಸ್ಥ ಜೀವರಾಗಿ ದೇವರು ತನ್ನ ಒಡಂಬಡಿಕೆಗೆ ಯಾವಾಗಲೂ ಬದ್ಧರಾದರೂ ಅದನ್ನು ಚಾಚೂ ತಪ್ಪದೆ ಪಾಲಿಸಿದರು. ವಿವಾಹ ಸಂಸ್ಕಾರದ ಅರ್ಥವೇನು?
ದೇವರ ಸನ್ನಿಧಾನದಲ್ಲಿ ಯೇಸುವನ್ನು ಕೇಂದ್ರವಾಗಿಟ್ಟುಕೊಂಡು ಪತಿ ಪತ್ನಿಯರು ಹೇಳ್ತಾರೆ, ನಿನ್ನನ್ನು ಪತಿಯಾಗಿ ಸ್ವೀಕರಿಸ್ತೇನೆ, ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸ್ತೇನೆ, ಆರೋಗ್ಯ ರೋಗ ಕಷ್ಟ ನೋವುಗಳಲ್ಲಿ ನಿನ್ನ ಸಂಗಾತಿಯಾಗಿರುತ್ತೇನೆ, ಜೀವನ ಪರ್ಯಂತ ಇರುತ್ತೇನೆ. ಹಾಗಾಗಿ ಈ ಒಂದು ಒಡಂಬಡಿಕೆಗೆ ನಾವು ಎಷ್ಟೇ ಕಷ್ಟವಾದರೂ ಬದ್ಧವಾದಾಗ ಆ ಒಂದು ವಿವಾಹ ಸಂಬಂಧದ ಒಡಂಬಡಿಕೆಯ ಕರ್ತವ್ಯ ಅಂತ ಕ್ರೈಸ್ತ ತಾಯಿತನದ ಜವಾಬ್ದಾರಿ, ಕ್ರೈಸ್ತ ತಂದೆಯ ಜವಾಬ್ದಾರಿ ಮಕ್ಕಳಲ್ಲಿ, ಧರ್ಮಸಭೆ ಮತ್ತು ಯುವಕರಲ್ಲಿ ಅದನ್ನು ನಾನು ನಿಭಾಯಿಸಬೇಕು. ನಾನು ಅನೇಕ ಸಲ ಹೇಳಿದ್ದುಂಟು, ನನ್ನ ಜೀವನದ ಸಂಜೆಯಲ್ಲಿ ನಾನು ದೇವರ ಮುಂದೆ ನಿಲ್ಲುವಾಗ ದೇವರು ನನ್ನನ್ನು ಕೇಳಿಯಾರು, ಒಬ್ಬ ಗುರುವಾಗಿ ಧಾರ್ಮಿಕನಾಗಿ ನಿನ್ನ ಕರ್ತವ್ಯವನ್ನು ಹೇಗೆ ಪಾಲಿಸಿದ್ಯಾ? ಇತರರ ಬಗ್ಗೆ ನನಗೆ ಕೇಳಲಿಕ್ಕಿಲ್ಲ. ಅದೇ ಒಬ್ಬ ನನ್ನ ಜವಾಬ್ದಾರಿ ಒಬ್ಬ ಮನೆವಾರ್ತೆ ತಾಯಿಯಾಗಿ, ಹೆಂಗಸಾಗಿ ಅಂದರೆ ಹೌಸ್ ವೈಫ್. ನನ್ನ ಒಂದು ಜವಾಬ್ದಾರಿ ಒಬ್ಬ ಶಿಕ್ಷಕಿಯಾಗಿ, ಶಿಕ್ಷಕನಾಗಿ, ಕಚೇರಿಯ ಕೆಲಸ ಅಥವಾ ಇನ್ನಿತರ ಕೆಲಸ, ಆಯಾಯ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಯಾವ ರೀತಿ ಪ್ರೀತಿ ಭಕ್ತಿಯನ್ನು ಪಾಲಿಸಿ ದೇವರ ಸೇವೆಗೈದಿ ಅಂತ ಕೇಳಿಯಾರು ಹೊರತು ನೆರೆಮನೆಯವರು ಹೇಗಿದ್ದರು, ನಿಮ್ಮ ಚರ್ಚ್ ಫಾದರ್ ಹೇಗಿದ್ದರು, ಧರ್ಮಾಧ್ಯಕ್ಷರು ಏನು ಮಾಡಿದ್ರು ಅಂತ ನಮ್ಮನ್ನು ದೇವರು ಕೇಳಲಿಕ್ಕಿಲ್ಲ. ನಮ್ಮ ಕರ್ತವ್ಯಗಳಲ್ಲಿ ಯಾವ ರೀತಿಯ ಬದ್ಧತೆಯನ್ನು ಪಾಲಿಸಿ ಆ ಕರ್ತವ್ಯದ ಮೂಲಕ, ಕ್ರೈಸ್ತ ಜವಾಬ್ದಾರಿಯ ಮೂಲಕ ರಕ್ಷಣೆಗಾಗಿ ಅದೆಷ್ಟು ನೀನು ದುಡಿದಿ ಅಂತ ಅವರು ಕೇಳಿಯಾರು. ಹಾಗಾಗಿ ನಮ್ಮ ದೇವರು ನನಗೆ ಮತ್ತು ನಿಮಗೆ ವಹಿಸಿಕೊಟ್ಟಂಥ ನಮ್ಮ ಕ್ರೈಸ್ತ ಕರೆಯಲ್ಲಿ ಆಸಕ್ತಿ ಮತ್ತು ಆಸ್ಥೆ, ನಂಬಿಕೆ ಮತ್ತು ಸಾಧ್ಯವಾದಷ್ಟು ಅದನ್ನು ಯೇಸು ಕ್ರಿಸ್ತರ ಮನೋಭಾವದಿಂದ ದೇವರ ಮಹಿಮೆಗಾಗಿ ಮತ್ತು ಇತರರ ಹಿತಕ್ಕಾಗಿ ಲೊಯೋಲದ ಇಗ್ನಾಸಿಯವರಲ್ಲಿ ಒಂದು ಮೂಲ ಮಂತ್ರ ಬಿತ್ತು, ಅದ್ ಮಯೋರೆಮ್ ದೇಯಿ ಗ್ಲೋರಿಯಾಮ್, ಎಲ್ಲವೂ ದೇವರ ಶ್ರೇಷ್ಠ ಮಹಿಮೆಗಾಗಿ, ಅದ್ ಮಯೋರೆಮ್ ದೇಯಿ ಗ್ಲೋರಿಯಾಮ್. ನಾವು ಕೂಡ ಅದನ್ನು ಅನುಕರಿಸಬೇಕೇನು, ಎಲ್ಲವೂ ದೇವರ ಶ್ರೇಷ್ಠ ಮಹಿಮೆಗಾಗಿ ಎನ್ನುವಂಥ ಮನೋಭಾವದಿಂದ ಮಾಡುವಂಥ ಆ ಒಂದು ಕೃಪೆಯನ್ನು, ಪವಿತ್ರ ಆತ್ಮರ ಬೆಳಕು ಶಕ್ತಿಯನ್ನು ಈ ಬಲಿಪೂಜೆಯಲ್ಲಿ ನಾವು ಬೇಡಿಕೊಳ್ಳೋಣ. ಆಮೆನ್. ಸಹೋದರಿಯರೇ, ಸಹೋದರರೇ, ನನ್ನ ಮತ್ತು ನಿಮ್ಮ ಭಕ್ತಿಯ ಈ ಬಲಿಯರ್ಪಣೆ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಸರ್ವಶಕ್ತ ಪಿತನೇ, ಯೇಸುವಿನ ಶ್ರೀನಾಮದಲ್ಲಿ ನಾವು ಅರ್ಪಿಸುವ ಕಾಣಿಕೆಗಳನ್ನು ದಯೆಯಿಂದ ಅಂಗೀಕರಿಸಲು ಚಿತ್ತರಾಗಿರಿ. ಏಕೆಂದರೆ ಅತ್ಯಂತ ಕರುಣೆಯಿಂದ ನಿಮ್ಮ ಪುತ್ರರೇ ವಾಗ್ದಾನ ಮಾಡಿರುವಂತೆ ಅವರ ನಾಮದಲ್ಲಿ ನಾವು ಕೇಳುವುದನ್ನೆಲ್ಲ ಪಡೆಯುತ್ತೇವೆಂಬ ಭರವಸೆ ನಮಗಿದೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃನ್ಮನಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ
ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರು ಪಾಸ್ಕ ರಹಸ್ಯದ ಮೂಲಕ ಪಾಪ ಮತ್ತು ಮರಣದ ನುಗದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಅತಿಶಯ ಕಾರ್ಯವನ್ನು ನೆರವೇರಿಸಿದರು. ಆಯ್ಕೆಯಾದ ರಾಜರು, ಆಯ್ಕೆಯಾದ ಜನರು, ರಾಜಗುರು ವರ್ಗದವರು, ಪವಿತ್ರ ಜನಾಂಗವು, ನಿಮ್ಮ ಸ್ವಂತ ಪ್ರಜೆಯು ಎಂದು ಈಗ ಎಣಿಸಿಕೊಳ್ಳುವಂಥ ಮಹಿಮೆಗೆ ಪ್ರಭು ನಮ್ಮನ್ನು ಆರಿಸಿದರು. ಹೀಗೆ ಪಾಪ ಮತ್ತು ಮರಣದ ಕಾರ್ಗತ್ತಲೆಯಿಂದ ನಿಮ್ಮ ಅದ್ಭುತಕರವಾದ ದೈವಿಕ ಬೆಳಕಿಗೆ ಆಹ್ವಾನಿತರಾಗಿರುವ ನಾವೆಲ್ಲರೂ ನಿಮ್ಮ ಮಹತ್ ಕಾರ್ಯಗಳನ್ನು ಎಲ್ಲೆಲ್ಲೂ ಸಾರಲು ಪ್ರಭು ನಮಗೆ ಕರೆದರು. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು, ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಶಿವನಿದರು, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದ
ಪವಿತ್ರ ಪಾವನ ಪೀಠವು ದುಪ್ಪಟ್ಟು ಪವಿತ್ರವಾಗಿದೆ. ಇದನ್ನು ನಾವು ಸ್ಮರಿಸುತ್ತಾ ನಮ್ಮ ಪ್ರಾರ್ಥನೆಯನ್ನು ಪಿತದೇವರಿಗೆ ಮುಂದುವರಿಸೋಣ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀಯುವ ರೊಟ್ಟಿಯನ್ನು ರಕ್ಷಣೆಯೂ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬೆನ್ನಯಿಸುತ್ತೇವೆ. ಪ್ರಭು, ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಭ್ರತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮನೆಮರೊಂದಿಗೂ, ಆಕೆಯ ಪತಿ ಸಂತ ಯೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೇ ಸಲ್ಲಲಿ. ತಮ್ಮ ವಚನ ವಾಗ್ದಾನಗಳನ್ನು ಚಿರಕಾಲಕ್ಕೂ ಬದ್ಧರಾಗಿರುವಂಥ ಪಿತದೇವರನ್ನು ಪಿತ ತಂದೆ ಎಂದು ಸಂಬೋಧಿಸ್ತಾ ಭಕ್ತಿಯಿಂದ ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸರ್ವ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಸುರಕ್ಷಿತವಾಗಿ ಇರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು, ದೈವ ಕೃಪೆ, ಶಕ್ತಿಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಯೇಸು ಕ್ರಿಸ್ತರನ್ನು ಸಂಬೋಧಿಸಿ ಇರುವಂಥ ಶಾಂತಿಗಾಗಿನ ಪ್ರಾರ್ಥನೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ಧರ್ಮಸಭೆ ವಿಶ್ವಾಸವನ್ನು ಮಾತ್ರ ಪರಿಗಣಿಸಿ ಈಕ್ಷಿಸಿರಿ. ಅದಕ್ಕೆ ಮತ್ತು ನಮಗೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರೀತಿಯಿಂದ ಪರಸ್ಪರನ್ನು ವಂದಿಸಿ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡುವ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡುವ. ಇಗೋ ದೇವರ ಕುರಿಮರಿ ಕ್ರಿಸ್ತೇಸು
ಇಗೋ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ನಾವು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಾರ್ಥಿಸೋಣ. ಪ್ರಭು, ಸರ್ವ ಜನಾಂಗಗಳು ಯೇಸುವಿನ ಪವಿತ್ರ ನಾಮಕ್ಕೆ ಮೊಣಕಾಲೂರಿ
ಅವರಲ್ಲೇ ಸರ್ವರು ರಕ್ಷಣೆ ಹೊಂದಬೇಕೆಂದು ಇಚ್ಛಿಸುತ್ತೀರಿ. ಈ ಪವಿತ್ರ ರಹಸ್ಯಗಳ ಮೂಲಕ ನಾವು ಪ್ರಭು ಯೇಸುವಿಗೆ ಯೋಗ್ಯ ಸನ್ಮಾನ ಸಲ್ಲಿಸುವಂತೆ ನಿಮ್ಮ ದಯೆಯಿಂದ ನಮ್ಮನ್ನು ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಇಂದಿಗೆ ಈ ಪವಿತ್ರ ಮಂದಿರಕ್ಕೆ 25 ವರ್ಷಗಳು ಸಲ್ಲುತ್ತವೆ. 1996 ಜನವರಿಯ 11 ತಾರೀಕಿಗೆ ಈ ಭವ್ಯವಾದ ದೇವಾಲಯ ಆಶೀರ್ವಾದ ಪಟ್ಟಿತು. ಇಂದು ಪ್ರತ್ಯೇಕವಾಗಿ ನಾವು ದಂಪತಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಾಳೆ ಎಲ್ಲ ದಾನಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಬೋಧನೆಯನ್ನು ನೀಡಿದಂತಹ ಯಾಜಕರು ವಂದನೀಯ ಸ್ವಾಮಿ ಜೀವಂತ ಅವರು ಪ್ರಸ್ತುತ ಗೋವಾದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಬಲಿಪೂಜೆಯನ್ನು ಅರ್ಪಿಸಿ ನಮಗೆ ಆಶೀರ್ವಾದ ನೀಡಲಿರುವ ಫಾದರ್ ಜೀವಂತ ಅವರು ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಎದ್ದು ನಿಂತುಕೊಳ್ಳೋಣ. ಆಶೀರ್ವಾದ ನಂತರ ನವೇನ ಪ್ರಾರ್ಥನೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಶಾಂತಿಯಿಂದ ಹೋಗಿ ಬನ್ನಿ. ನಿಮ್ಮ ಜೀವನದಲ್ಲಿ ಪ್ರಭುವನ್ನು ಮಹಿಮೆ ಪಡಿಸಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇಂದಿನ ಈ ನವೇನ ಬಲಿಪೂಜೆ ವೇಳೆ ನಮ್ಮದೊಂದು ವಿನಂತಿ ಇದೆ. ದಂಪತಿಗಳು ದಯವಿಟ್ಟು ನಿಂತುಕೊಳ್ಳಿ. ಹಾಗಾದರೆ ಒಟ್ಟಾಗಿ ನಿಂತುಕೊಳ್ಳಿ. ದಂಪತಿಗಳು ತಾವು ದೂರ ದೂರ ಕೂತಿದ್ದರೆ ಜೊತೆಯಾಗಿ ಬನ್ನಿ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಂತು ಇಂದಿನ ನವೇನ ಪ್ರಾರ್ಥನೆಯನ್ನು ನಾವು ನೆರವೇರಿಸೋಣ. ದಯವಿಟ್ಟು ನಿಮ್ಮನ್ನು ವಿನಂತಿಸುತ್ತೇವೆ. ದಂಪತಿಗಳು ದಯವಿಟ್ಟು ಎದ್ದು ನಿಲ್ಲಿ. ಒಬ್ಬರನ್ನೊಬ್ಬರನ್ನು ನೋಡಿ ನಿಂತುಕೊಳ್ಳಿ. ಉಳಿದವರು ಮೊಣಕಾಲೂರಿ ಇರಬಹುದು. ದಂಪತಿಗಳು ಒಬ್ಬರನ್ನೊಬ್ಬರನ್ನು ನೋಡಿ ಪರಸ್ಪರ ನೋಡಿ ನಿಂತುಕೊಳ್ಳಿ. ಪರಸ್ಪರರಿಗೋಸ್ಕರ ಇಂದು ಪ್ರಾರ್ಥಿಸುವ ಒಂದು ಸಮಯವಾಗಿದೆ. ಒಂದು ವೇಳೆ ನಿಮ್ಮ ದಂಪತಿ, ನಿಮ್ಮ ಜೀವನ ಸಂಗಾತಿ ನಿಮ್ಮ ಜೊತೆ ಇಂದು ಈ ವೇಳೆಯಲ್ಲಿ ಇಲ್ಲದೇ ಇದ್ದರೆ ನಿಮ್ಮ ಮನದಲ್ಲೇ ಅವರಿಗೋಸ್ಕರ ನೆನೆದು ಅವರಿಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥಿಸಿರಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದ್ದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅವನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಇಲ್ಲಿರುವ ದಂಪತಿಗಳು ಪರಸ್ಪರ ತಮ್ಮ ಕೈಯನ್ನು ಒಟ್ಟಿಗೆ ಜೋಡಿಸಿರಿ. ಪರಸ್ಪರ ನಿಮ್ಮ ಕೈಯನ್ನು ಹಿಡಿಯಿರಿ. ತಮ್ಮ ಎಡಗೈಯನ್ನು ಹಿಡಿದುಕೊಳ್ಳಿ. ಹಾಗೂ ನೀವು ಅಂದು ಪರಸ್ಪರರಿಗೆ ನೀಡಿದ ಆ ವಾಗ್ದಾನಗಳನ್ನು ನೆನೆಸಿಕೊಳ್ಳಿರಿ. ಅಂದು ನೀವು ಬಲಿಪೀಠದ ಮುಂದೆ ನಾನು ನಿನ್ನನ್ನು ಗೌರವಿಸುವೆನು, ನಾನು ನಿನ್ನನ್ನು ಪ್ರೀತಿಯಿಂದ ಕಾಪಾಡುವೆನು ಎಂದು ನೀವು ವಾಗ್ದಾನವನ್ನು ನೀಡಿದ್ದೀರಿ. ಆ ವಾಗ್ದಾನವನ್ನು ನೆನೆಸಿಕೊಳ್ಳಿರಿ. ಪ್ರಿಯರೇ, ಇಲ್ಲಿರುವ ಈ ದಂಪತಿಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಇಂದು ಪ್ರಾರ್ಥಿಸೋಣ. ಎಲ್ಲ ದಂಪತಿಗಳನ್ನು ಬಾಲ ಯೇಸುವಿನ ಕಮಲ ಹಸ್ತಗಳಲ್ಲಿ ಅವರನ್ನು ಅರ್ಪಿಸೋಣ.
ದಾಂಪತ್ಯ ಜೀವನ ಅಷ್ಟೊಂದು ಸುಲಭವಾದ ಒಂದು ಜೀವನವಲ್ಲ. ಹಲವು ಕಷ್ಟಗಳನ್ನು ಅಲ್ಲಿ ನಾವು ಎದುರುಗೊಳ್ಳಬೇಕಾಗುತ್ತದೆ. ಈ ಎಲ್ಲ ಕಷ್ಟಗಳಲ್ಲಿ ಆ ಬಾಲ ಯೇಸು ಸ್ಥೈರ್ಯವನ್ನು, ಆ ಕಷ್ಟಗಳನ್ನು ಹಾದು ಹೋಗಲು ಮಾನಸಿಕ ಸ್ಥೈರ್ಯವನ್ನು ಹಾಗೂ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ಪ್ರಭು ಯೇಸು ಕಲ್ಪಿಸಲಿ ಎಂದು ಈ ದಂಪತಿಗಳಿಗೋಸ್ಕರ ಹಾಗೂ ಪ್ರತ್ಯೇಕವಾಗಿ ಇಲ್ಲಿ ದಾಂಪತ್ಯ ಜೀವನ ನೆರವೇರಿಸುವ ಎಲ್ಲ ದಂಪತಿಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ಒಟ್ಟಾಗಿ ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯವಾಗಿ ಪ್ರಾರ್ಥಿಸಿ. ಆಮೇನ್. ಪ್ರಿಯರೇ, ಜೀವನ ಸಂಗಾತಿ ನಾವು ಇಚ್ಛಿಸುತ್ತೇವೆ, ಆದರೂ ಅದು ದೇವರು ನೀಡುವಂಥ ಒಂದು ಕೊಡುಗೆ ಆಗಿದೆ. ದೇವರು, ಪ್ರಿಯ ಸಹೋದರ, ದೇವರು ನಿನಗೆ ಯಾವುದೇ ಒಂದು ಸ್ತ್ರೀಯನ್ನು ನಿನ್ನ ಜೀವನ ಸಂಗಾತಿಯಾಗಿ ನೀಡಬಹುದಿತ್ತು. ಪ್ರಿಯ ಸಹೋದರಿ, ಯಾವುದೇ ಒಬ್ಬ ಗಂಡಸನ್ನು ನಿಮ್ಮ ಸಂಗಾತಿಯಾಗಿ ನೀಡಬಹುದಿತ್ತು. ಆದರೆ ಪ್ರತ್ಯೇಕವಾಗಿ ನಿನ್ನ ಮುಂದೆ ನಿಂತಿರುವ ಆ ಗಂಡಸು ನಿನ್ನ ಯಜಮಾನನಾಗಿಯೂ, ಪ್ರಿಯ ಸಹೋದರ, ನಿನ್ನ ಮುಂದೆ ನಿಂತಿರುವ ಆ ಸ್ತ್ರೀ ನಿನ್ನ ಸಂಗಾತಿಯನ್ನಾಗಿ ದೇವರು ನೀಡಿದ್ದಾನೆ ಎಂದಾದರೆ ಅದು ದೇವರ ಇಚ್ಛೆಯಾಗಿದೆ. ದೇವರ ಇಚ್ಛೆಯ ಪ್ರಕಾರ ಕೌಟುಂಬಿಕ ಜೀವನವನ್ನು ನಡೆಸಲು ಅವರು ನೀಡಿರುವಂಥ ಸಂಗಾತಿ. ಇವಾಗ ನಾವು ಪ್ರಭುವಿನ ಪ್ರಾರ್ಥನೆಯನ್ನು ಪ್ರಾರ್ಥಿಸುವಾಗ ಪ್ರತ್ಯೇಕವಾಗಿ ನಿಮ್ಮ ಜೀವನ ಸಂಗಾತಿಗೋಸ್ಕರ ಪ್ರಾರ್ಥಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನ ನಮ್ಮನ್ನು ರಕ್ಷಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ದೇವಪುತ್ರರು ಮನುಷ್ಯರಾದರು, ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ ಕೃಪಾ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು, ದೇವಪುತ್ರರು ಮನುಷ್ಯರಾದರು, ದೇವಪುತ್ರರು ಮನುಷ್ಯರಾದರು. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮೆಲ್ಲರ ಕುಟುಂಬಗಳನ್ನು ಪ್ರಭು ಯೇಸುವಿನ ಹಸ್ತದಲ್ಲಿ ಸಮರ್ಪಿಸಿ ಒಟ್ಟಾಗಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾವೃತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೆಂದಿಗೂ ಪವಿತ್ರ ಆತ್ಮನೆಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಪ್ರೀತಿಯ ಸಹೋದರ ಸಹೋದರಿ, ನಿಮಗೆ
ನೀಡಿರುವಂತಹ ಜೀವನ ಸಂಗಾತಿಗೋಸ್ಕರ ದೇವರನ್ನು ಈಗ ಕೃತಜ್ಞತಾ ಭಾವದಿಂದ ಅವರನ್ನು ಮಹಿಮೆ ಪಡಿಸಿರಿ. ಕೌಟುಂಬಿಕ ಜೀವನವನ್ನು ನಡೆಸಲು ದೇವರು ನೀಡಿದಂತಹ ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಉಪಕಾರಗಳನ್ನು ಸ್ಮರಿಸಿರಿ. ಕೃತಜ್ಞತಾ ಭಾವದಿಂದ ಒಟ್ಟಾಗಿ ಪ್ರಾರ್ಥಿಸೋಣ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರೆಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇವೆ. ನಿಮ್ಮ ದಯಾ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಗೆ ಸರ್ವರಿಗೂ ಲಭಿಸಲಿ. ನಮ್ಮ ಬಾಲದ ಭಕ್ತಿ ಮಾನವ ಕೋಟಿಯ ಹೃನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೇಲೆ ತಲೆಬಾಗಿ ಬಾಲ ಯೇಸುವಿನ ಆಶೀರ್ವಾದಗಳಿಗೋಸ್ಕರ ನಾವು ಬೇಡಿಕೊಳ್ಳೋಣ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ, ಸದಾ ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ, ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗ ಯುಗಾಂತರಕ್ಕೂ ಪಿತ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಆಮೆನ್. ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದಗೆರಗಿ ನಾನು ನಮಿಸುವೆ. ಬಾಲ ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದಗೆರಗಿ ನಾನು ನಮಿಸುವೆ. ಕಷ್ಟ ನಷ್ಟ ಬರುತ್ತಿರಲು ವೇದನೆ ತರುತ್ತಿರಲು, 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 ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ, ಯೇಸುವಿನ ಕರಗಳಲ್ಲಿ ಸುಖವ ಕಾಣುವೆ. ಬಾಲ ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದಗೆರಗಿ ನಾನು ನಮಿಸುವೆ. ಬಾಲ ಯೇಸು ನಿನ್ನ ನಾಮ ನಿತ್ಯ ಜಪಿಸುವೆ, ಪುಣ್ಯ ಸುತನ ಪಾದಗೆರಗಿ ನಾನು ನಮಿಸುವೆ. ಪುತ್ರನೊಡಗೂಡಿ ಹರಸೆಮ್ಮನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.